ಈ ಆರೂ ಬೇರೆ ಬೇರೆ ಇದ್ದು ಪಂಡಿತಾ ಸಮದರ್ಶಿನಃ. ಯಾರಯ್ಯ ಪಂಡಿತ ಅಂದರೆ ನಾಯಿಯಲ್ಲಿ ಆನೆ ನಮಗಾಗಲ್ರಿ ಇದು. ಅದಕ್ಕೆ ಯಾಕೆ ಹೇಳ್ತಾ ಇರೋದು, ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ, ಸಾವಿರ ಜನರಲ್ಲಿ ಯಾರೋ ಒಬ್ಬನಿಗೆ ಇದು ಬರುತ್ತೆ ಅಂತ ಇದ್ದಾನಾತ. ನಾಯಿಯಲ್ಲಾಗಲಿ, ಆನೆಯಲ್ಲಾಗಲಿ, ಹಸುವಿನಲ್ಲಾಗಲಿ, ಚಂಡಾಲನಲ್ಲಾಗಲಿ, ಬ್ರಾಹ್ಮಣನಲ್ಲಾಗಲಿ, ವಿದ್ಯಾವಿನಯ ಸಂಪನ್ನನಲ್ಲಾಗಲಿ ಎಲ್ಲರಲ್ಲಿಯೂ ಸಮಾನವಾಗಿರತಕ್ಕಂತಹ ದರ್ಶನವನ್ನು ಯಾರು ಹೊಂದಿದ್ದಾನೆಯೋ ಅವನು ಪಂಡಿತ. ಅಸಲು ಪಂಡಿತ ಅಂದರೆ ಅರ್ಥ ಏನು? ಪಂಡ ಅಂದರೆ ಅರ್ಥ ಆತ್ಮ ಅಂತ. ಈಗ ನಾವು ಯಾವ ವಿಷಯ ಮಾತಾಡ್ತಾ ಇದ್ದೇವೆ? ಜೀವಾತ್ಮದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಪಂಡ ಅಂದರೆ ಪಂಡ ಇತಿ ಪಂಡಿತ. ಪಂಡ ಅಂದರೆ ಆತ್ಮದ ವಿಷಯವನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೆಯೋ ಅವನು ಪಂಡಿತ. ಹಾಗೆ ಅವನು ಪಂಡಿತ ಆಗಬೇಕಾಗಿದ್ದರೆ ಅವನ ಲಕ್ಷಣ ಏನಯ್ಯ ಅಂದರೆ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಈ ಜಗತ್ತನ್ನು ಧರಿಸಿರತಕ್ಕಂತಹ ಜೀವದ ಶಕ್ತಿ ಉಂಟಲ್ರಿ, ಅದನ್ನು ಅರ್ಥ ಮಾಡಿಕೊಳ್ಳಬೇಕು ಪಂಡಿತನಾಗಿರೋನು. ಏನಂತ ಅರ್ಥ ಮಾಡಿಕೊಳ್ಳಬೇಕು? ಸಮಾನವಾಗಿದೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ಸಮಾನವಾಗಿದೆ ಅಂತ ಅರ್ಥ ಮಾಡಿಕೊಳ್ಬೇಕು ಅಂದ್ರೇನು? ನಮ್ಮ ದೇಹಗಳೆಲ್ಲ ವಿಭಿನ್ನವಾಗಿದೆ, ಆದರೆ ನಮ್ಮ ದೇಹದ ಒಳಗೆ ಇರತಕ್ಕಂಥ ಪ್ರಾಣ ಅನ್ನುವುದು, ಜೀವ ಅನ್ನುವುದು, ಆತ್ಮ ಅನ್ನುವುದು ಒಂದೇ. ಅದಕ್ಕೆ ಅದರ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಇದು ಅದರ ಉತ್ತರಾರ್ಧ. ಇದು ಬಹೂನಾಂ ಜನ್ಮನಾಂ ಅಂತೆ, ಹಲವಾರು ಜನ್ಮಗಳನ್ನು ಎತ್ತಿ ಆ ಎಲ್ಲ ಜನ್ಮಗಳಲ್ಲಿಯೂ ಅಧ್ಯಯನವನ್ನು ಮಾಡಿ ಎಷ್ಟೋ ಜನ್ಮಗಳ ಕೊನೆಯಲ್ಲಿ ಒಬ್ಬ ಬರ್ತಾನೆ ಕಣಯ್ಯ, ಒಬ್ಬನಿಗೆ ಅರ್ಥ ಆಗುತ್ತೆ ಕಣಯ್ಯ. ಏನಂತ ಅರ್ಥ ಆಗುತ್ತೆ? ವಾಸುದೇವ ಸರ್ವಂ ಇತಿ. ಎಲ್ಲವೂ ವಾಸುದೇವನೇ, ಎಲ್ಲವೂ ಹನುಮಂತನೇ, ಎಲ್ಲವೂ ದುರ್ಗಮ್ಮನೇ, ಎಲ್ಲವೂ ಶ್ರೀರಾಮಚಂದ್ರರೇ, ಎಲ್ಲವೂ ಶ್ರೀಕೃಷ್ಣನೇ, ಎಲ್ಲವೂ ಶಿವನೇ, ಎಲ್ಲವೂ ಗಣಪತಿಯೇ ಅಂತ ಅರ್ಥ ಮಾಡಿಕೊಳ್ಳುತ್ತಾರೆಯೋ ಸಮಹಾತ್ಮ ಸುದುರ್ಲಭ. ಅಂಥ ಮಹಾತ್ಮ ಸಿಗೋದು ಬಹಳ ಕಷ್ಟ. ಕೃಷ್ಣನಿಗೆ ಅರ್ಜುನನ ರಥದ ಸಾರಥಿಯಾಗುವುದು ಎಷ್ಟು ಸಮಾನವೋ, ಆ ರಥಕ್ಕೆ ಹೂಡಿದ ಕುದುರೆಗಳ ಮೈ ತೊಳೆಯತಕ್ಕದ್ದು ಅಷ್ಟೇ ಸರಳ. ಪಾಂಡವರನ್ನೇ ಏನು ಅಲ್ದಿರತಕ್ಕಂತಹ ಎಲ್ಲ ಕ್ಷತ್ರಿಯರನ್ನು ನಿರ್ಣಾಯಕವಾಗಿ ಶಾಸನ ಮಾಡಬಲ್ಲತಕ್ಕದ್ದು ಎಷ್ಟು ಸುಲಭವೋ ಕೃಷ್ಣನಿಗೆ, ಅಷ್ಟೇ ಸುಲಭ ಒಂದು ಕೊಳೆದು ಹಿಡ್ಕೊಂಡು ಕೊಳೆದು ಊತ ಕೂತ್ಕೊಳ್ಳೋದು. ಅಂದರೆ ಆ ಸಮಾನತೆ ಇದೆಯಲ್ರಿ, ಆ ಸಮಾನತಾ ತತ್ವ ಇದೆಯಲ್ಲ, ವಾಸುದೇವ ಸರ್ವಂ ಇತಿ. ಎಲ್ಲವೂ ಸಮಾನರೇ, ಎಲ್ಲರೂ ಸಮಾನರೇ. ಯಾಕೆ ಅಂದರೆ ಎಲ್ಲರಲ್ಲಿಯೂ ಇರತಕ್ಕಂತಹ ಜೀವಭಾವ ಅನ್ನುವುದು ಒಂದೇ. ಇದು ವಿಶೇಷವಾದ ಜ್ಞಾನ, ಇದು ನಮಗೆ ಅರ್ಥವಾಗಬೇಕು. ಇದು ಅರ್ಥವಾಯಿತೋ, ಇದು ಅರ್ಥವಾದರೆ ಕೃಷ್ಣ ಅರ್ಥ ಆಯಿತು ಅಂತ ಒಂದು ವಾಕ್ಯದಲ್ಲಿ ಹೇಳಬೇಕಾಗಿದ್ದರೆ ಎಲ್ಲರೂ ಸಮಾನರು. ಎಲ್ಲರೂ ಸಮಾನರು ಅನ್ನತಕ್ಕಂಥದ್ದನ್ನು ಕೃಷ್ಣ 7ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ದಾಖಲು ಮಾಡ್ತಾರೆ. ಹೀಗೆ ಅತ್ಯಂತ ಸುಲಭವಾಗಿ ಕೃಷ್ಣ ಅಂದರೆ ಯಾರು ಅಂದರೆ, ಈಗ ಹೇಳಿ, ಕೃಷ್ಣ ಅಂದರೆ ಯಾರು? ಕೃಷ್ಣ ಅಂದರೆ ಯಾರು? ನಾವೇ. ಯಾಕೆ? ಕೃಷ್ಣ ಹೇಳ್ತಾನೆ ಜೀವ, ಆ ಜೀವವೇ ನಾನು. ನಿಮಗೆ ನಾನು ನಿನ್ನೆ ಮಾತಾಡ್ತಾ ಒಂದು ಪ್ರಶ್ನೆ ಕೇಳಿದೆ, ನೀವು ಉತ್ತರ ಕೊಟ್ಟ್ರಿ, ಪ್ರಯತ್ನಿಸಿದಿರಿ. ವಿಷ್ಣು ಅಂದರೆ ಅರ್ಥ ಏನು ಅಂತ. ವಿಷ್ಣು ಅಂದರೆ ಅರ್ಥ ಏನು? ನಿನ್ನೆ ಹೇಳಿದ್ನಲ್ರಿ, ಪ್ರವೇಶ ಮಾಡುವುದು. ಅದಕ್ಕೆ ಬಹಳ ಹೊತ್ತು ತಗೊಂಡು ಚರ್ಚೆ ಮಾಡಿದ್ದೇನೆ ನಿನ್ನೆ.
ನಮ್ಮೆಲ್ಲರ ದೇಹದ ಒಳಗೆ 11ನೆಯ ದ್ವಾರದಿಂದ ಪ್ರವೇಶ ಮಾಡಿರತಕ್ಕಂಥದ್ದು ಏನು? ಜೀವ. ಉಳಿದಿದ್ದೆಲ್ಲ ದೇಹ. ಯದೇತದ್ ಹೃದಯಂ ಮನಸಶ್ಚ ಏತತ್ ಸೌಜ್ಞಾನಂ ಆಜ್ಞಾನಂ ವಿಜ್ಞಾನಂ ಪ್ರಜ್ಞಾನಂ ಮೇಧಾ ದೃಷ್ಟಿ ಧೃತಿ ಮತಿ ಮನೀಷಿ. ಈ ಐತರೇಯ ಉಪನಿಷತ್ತಿನಲ್ಲಿ ಹೇಳತಕ್ಕಂಥ ಋಷಿವಾಕ್ಯ ಅದು. ವಿಶತಿ ಅಂದರೆ ಪ್ರವೇಶಿಸು. ಈ ಬ್ರಹ್ಮರಂಧ್ರದ ಮೂಲಕ ಪ್ರತಿಯೊಬ್ಬನಲ್ಲಿಯೂ ಯಾವ ಶಕ್ತಿ ಪ್ರವೇಶ ಮಾಡುತ್ತದೆಯೋ ಅದು ವಿಷ್ಣು. ಅಂದರೆ ನಮ್ಮೆಲ್ಲರಲ್ಲಿಯೂ ವಿಷ್ಣು ಶಕ್ತಿ ಉಂಟು. ನಮ್ಮೆಲ್ಲರಲ್ಲಿಯೂ ವಿಷ್ಣುವಿನ ಪ್ರವೇಶವಾಗಿದೆ. ಗಂಡು ಹೆಣ್ಣಿನ ಪ್ರಶ್ನೆ ಇಲ್ಲ. ಪುರುಷ ಅಂದರೆ ಮೂಲಭೂತವಾದ ಅರ್ಥ ಪುರು, ಪುರ, ಈಶ. ಪುರ ಅಂದರೆ ಊರು. ಈ ದೇಹ ಅನ್ನತಕ್ಕಂಥ ಊರಿನ ಒಳಗೆ ಯಾವ ಈಶ ಅಂದರೆ ಪ್ರಧಾನವಾದ ದೈವ ಪ್ರವೇಶ ಮಾಡಿದೆಯೋ ಅದು ಪುರುಷ. ಪುರುಷೋತ್ತಮ ಪ್ರಾಪ್ತಿ ಯೋಗ ಅಂತ ಮುಂದಿನ ವರ್ಷ 15ನೇ ಅಧ್ಯಾಯವನ್ನು ನಾನು ಚರ್ಚೆ ಮಾಡಲಿದ್ದೇನೆ. ಅದಕ್ಕೆ ಮೂಲ ಬೀಜ ಇದು. 7ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದಂತಹ ಅತ್ಯಂತ ನಾನು ಮುಕ್ತಾಯ ಮಾಡಬೇಕು ಬೇಬೇನ. 7ನೇ ಅಧ್ಯಾಯದಲ್ಲಿ ಪ್ರಧಾನವಾಗಿ ಕೃಷ್ಣ ಮಾಡಿದಂತಹ ಸಮಾನತಾ, ಸರ್ವಸಮಾನತಾ, ಸಾರ್ವಕಾಲಿಕ ಸಮಾನತಾ ಸಿದ್ಧಾಂತ ಏನಪ್ಪ ಅಂದರೆ, ನಾವು ಪ್ರಾಣಿಗಳನ್ನು ನೋಡಿದ್ದೇವೆ, ಪ್ರಾಣಿಗಳ ಒಳಗೆ ಇರುವ ಪ್ರಾಣವನ್ನು ನೋಡಿಲ್ಲ. ನಾವು ಕಂಡಿಲ್ಲದ ಪ್ರಾಣವೇ ಆತ್ಮ. ಆ ಆತ್ಮ ಅನ್ನತಕ್ಕಂಥದ್ದೇ ಜೀವಭೂತ. ಆ ಆತ್ಮ ಅನ್ನತಕ್ಕಂಥದ್ದೇ ಎಲ್ಲರಲ್ಲಿಯೂ ಇದೆ. ಎಲ್ಲರಲ್ಲಿಯೂ ಇರತಕ್ಕಂಥ ಆತ್ಮವೇ ನಾನು. ಹೀಗಾಗಿ ನಾನು ಎಲ್ಲರಲ್ಲಿಯೂ ಇದ್ದೇನೆ. ಹೇಗಿದ್ದೇನೆ? ರಸೋಹಮಪ್ಸ ಕೌಂತೆಯ ಅಂತ ಆರಂಭ ಆಗತಕ್ಕಂಥ ಶ್ಲೋಕದಿಂದ ದೊಡ್ಡ ವರ್ಣನೆ ಮಾಡ್ತಾನೆ. ಯಾವ್ಯಾವುದರೊಳಗೆ ಏನೇನಾಗಿದ್ದೇನೆ? ಮನುಷ್ಯರಲ್ಲಿ ನಾನು ಪ್ರಾಣವಾಗಿದ್ದೇನೆ. 10ನೇ ಅಧ್ಯಾಯದಲ್ಲಿ ಇನ್ನೂ ವಿವರವಾಗಿ ಹೇಳ್ತಾನೆ ವಿಭೂತಿ ಯೋಗದಲ್ಲಿ. ಅದನ್ನು ನಾವು ನಾಳೆ ನಾಡ್ದೊಳಗೆ ಮಾತಾಡ್ತೀವಿ. ಯಾವ್ಯಾವುದರೊಳಗೆ ನಾನು ಏನೇನು, ಪ್ರಮುಖವಾಗಿ ಯಾವುದು ಅನ್ನುವುದನ್ನು ಕೃಷ್ಣ ಪಟ್ಟಿ ಮಾಡ್ತಾ ಹೋಗ್ತಾನೆ. ಅದರ ಒಟ್ಟರ್ಥ ಏನು? ನಾನು ಎಲ್ಲರಲ್ಲಿಯೂ ಇದ್ದೇನೆ. ಆ ಎಲ್ಲರಲ್ಲಿಯೂ ಜೀವಭೂತವಾಗಿದ್ದೇನೆ. ಆ ಜೀವಭೂತವೇ ಪ್ರಾಣ ಅಂತ ಹೇಳ್ತೀವಿ. ಅದನ್ನೇ ಆತ್ಮ ಅಂತ ಕರಿತೀವಿ. ಅದನ್ನೇ ಜೀವಾತ್ಮ ಅಂತ ಹೇಳ್ತೀವಿ. ಅದೇ ಪರಮಾತ್ಮನ ಒಂದು ಅಂಶ ಅಂತ ಹೇಳ್ತೀವಿ. ವಿಷ್ಣು ಅಂದರೆ ಆ ರೀತಿ ಪ್ರವೇಶ ಮಾಡಿರತಕ್ಕಂತಹ ಒಂದು ಶಕ್ತಿ. ಹೀಗಾಗಿ 7ನೇ ಅಧ್ಯಾಯದಲ್ಲಿ ಅತ್ಯಂತ ಪ್ರಧಾನವಾಗಿ, ಖಚಿತವಾಗಿ, ಸ್ಪಷ್ಟವಾಗಿ ನಿರೂಪಣೆ ಆಗಿರತಕ್ಕಂಥದ್ದು ಪರಾಪ್ರಕೃತಿಯನ್ನು ದರ್ಶನ ಮಾಡತಕ್ಕದ್ದು. ಈಗ ಪರಾಪ್ರಕೃತಿ ಅಂದರೆ ಯಾರು? ಪರಾಪ್ರಕೃತಿ ಅಂದರೆ ಯಾರು? ಯಾರ್ರೀ? ಕೃಷ್ಣ. ಪರಾಪ್ರಕೃತಿ ಅಂದರೆ ಕೃಷ್ಣ. ಆ ಪರಾಪ್ರಕೃತಿ ಎಲ್ಲಿದೆ? ನಮ್ಮಲ್ಲಿದೆ. ನಮ್ಮಲ್ಲಿ ಇರುವುದರಿಂದಲೇ ಪುರುಷ ಅಂತ ಕರೀತಕ್ಕಂಥದ್ದು. ಸ್ತ್ರೀ ಪುರುಷ ಅನ್ನೋದು ವ್ಯಾಕರಣ ಬಿಡಿ. ವೇದಾಂತದಲ್ಲಿ ಪುರುಷನೂ ಒಂದೇ, ಸ್ತ್ರೀನೂ ಒಂದೇ, ವ್ಯತ್ಯಾಸ ಇಲ್ಲ ವೇದಾಂತದಲ್ಲಿ. ಅಲ್ಲಿ ಆತ್ಮ ಅನ್ನುವುದಷ್ಟೇ ಇರತಕ್ಕಂಥದ್ದು. ಎಲ್ಲರಲ್ಲಿಯೂ ಆತ್ಮ ಇರುವುದರಿಂದ ಆ ಆತ್ಮವೇ ಎಲ್ಲರ ಕೇಂದ್ರವಾದ್ದರಿಂದ, ಆ ಆತ್ಮವೇ ಪುರುಷೋತ್ತಮನಾದ್ದರಿಂದ ಎಲ್ಲರೊಳಗಿಗೂ ಕೃಷ್ಣನಿದ್ದಾನೆ. ಆ ಕೃಷ್ಣನನ್ನು ಕಂಡಿದ್ದೇವೋ ನಾವು? ಆಗಲೇ ಹೇಳಿದೆ, ನಮ್ಮ ಮೂಗಿನ ತುದಿಯನ್ನೇ ನಮಗೆ ಕಾಣೋಕ್ಕಾಗೋದಿಲ್ಲ, ಇನ್ನು ಮೂಗಿನ ಒಳಗಿರತಕ್ಕಂಥ ಕೃಷ್ಣನೆಲ್ಲಪ್ಪ ನೋಡೋಣ. ಹೀಗಾಗಿ ಕೃಷ್ಣ ಹೇಳ್ದ, ನನ್ನನ್ನು ಸಾಮಾನ್ಯವಾಗಿ ಮೂಢರಾಗಿರತಕ್ಕಂತಹವರು, ಅಸುರೀಭಾವ ಹೊಂದಿರತಕ್ಕಂತಹವರು ನೋಡೋದಿಲ್ಲ. ಆದರೆ ಅದೆಲ್ಲ ವಿವರಣೆ ಕೊಡ್ತಾ ಇಲ್ಲ. ಆದರೆ 4 ಜನ ನೋಡ್ತಾರೆ ನನ್ನನ್ನು ಅಂತ. ನನ್ನನ್ನು ಕುರಿತು ನೋಡಲಿಕ್ಕೆ
4 ವಿಧವಾಗಿರತಕ್ಕಂತಹ ಜನರು ಪ್ರಯತ್ನಿಸುತ್ತಾರೆ. ಚತುರ್ವಿಧ ಭಜಂತೆ ಮಾಂ. ಚತುರ್ವಿಧ ಭಜಂತೆ ಅಂದರೆ 4 ಗುಂಪುಗಳಲ್ಲಿ ನನ್ನನ್ನು ಪ್ರಾರ್ಥನೆ ಮಾಡ್ತಾರೆ ಕೂತ್ಕೊಂಡು. ಯಾರು? ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಪುರುಷರ್ಷಭ. ನೋಡ್ರಿ, 4 ಮಂದಿ ಎಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಜನಗಳು 4 ಗುಂಪಿಗೆ ಬೀಳ್ತಾರೆ. ಆ 4 ಗುಂಪಿನಲ್ಲಿ ನಮ್ಮನ್ನೆಲ್ಲ ಕೃಷ್ಣ ಹೇಳ್ತಾ ಇದ್ದಾನೆ. 4 ಗುಂಪುಗಳು ಯಾವುದಪ್ಪ ಅಂದರೆ ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ. ಆರ್ತೋ, ನಾವು ಯಾವಾಗ ದೈವವನ್ನು ಕುರಿತು ಪ್ರಾರ್ಥನೆ ಮಾಡ್ತೀವಿ, ನಮಗೆ ಏನಾದರೂ ಕಷ್ಟ ಬರಬೇಕು, ನಮಗೇನಾದರೂ ತೊಂದರೆ ಬರಬೇಕು. ಅಯ್ಯೋ ದೇವರೇ ಏನಪ್ಪ ಅಂತ ಕೇಳ್ತೀವಿ ದೇವರನ್ನು. ನಮಗೆ ತೊಂದರೆ ಬಂದಾಗ ದೈವವನ್ನು ಕುರಿತು ಮಾಡತಕ್ಕಂತಹ ಪ್ರಾರ್ಥನೆ ಮೊಟ್ಟ ಮೊದಲು ಗುಂಪು, ಅವರೇ ಜಾಸ್ತಿ. ದೇವರಿಗೆ ಯಾಕ್ರಿ ನಮಸ್ಕಾರ ಮಾಡ್ತೀರಿ ಅಂದರೆ ಏನೋ ಅಪೇಕ್ಷೆ ಇಟ್ಕೊಂಡೇ ನಮಸ್ಕಾರ ಮಾಡೋದು ನೀವು ದೇವರ ಹತ್ರಕ್ಕೆ. ದೇವಸ್ಥಾನಕ್ಕೆ ಹೋಗಿ ನನಗೇನೋ ಬೇಕಿಲ್ಲಯೋ ಅಂತ ಯಾರು ನಮಸ್ಕಾರ ಮಾಡ್ತಾರೆ? ದೇವಸ್ಥಾನಕ್ಕೆ ಹೋದವರೆಲ್ಲ ದೇವರೇ ನನಗೆ ಒಳ್ಳೇದು ಮಾಡಪ್ಪ ಕೇಳೋಕ್ಕೆ ಶುರು ಮಾಡಿಬಿಡ್ತೀವಿ ನಾವು. ದೇವರೇ ನನಗೆ ಒಳ್ಳೆ ದುಡ್ಡು ಕೊಡಪ್ಪ ಕೇಳೋಕ್ಕೆ ಶುರು ಮಾಡಿಬಿಡ್ತೀವಿ. ದೇವರೇ ನನಗೆ ಒಳ್ಳೆ ಕೆಲಸ ಕೊಡಪ್ಪ, ದೇವರೇ ನನಗೆ ಒಳ್ಳೆ ಸುಂದರವಾಗಿರೋ ಹುಡುಗಿ ಕೊಡಪ್ಪ, ದೇವರೇ ನನಗೆ ಒಳ್ಳೆ ಹುಡುಗನ ಕೊಡಪ್ಪ, ದೇವರೇ ಒಂದು ಒಳ್ಳೆ ಕೆಲಸ ಕೊಡಪ್ಪ. ಪ್ರಾರ್ಥನೆಗಳಿಗಾಗಿ ನಾವು ದೇವಸ್ಥಾನಕ್ಕೆ ಹೋಗುತ್ತೇವೆ, ಹೌದಾನೆ? ದೇವಸ್ಥಾನಕ್ಕೆ ಹೋಗೋದೇ ಅದಕ್ಕಲ್ಲೇನ್ರಿ ನಾವು? ದೇವರ ಒಂದು ಪ್ರಾರ್ಥನೆ ಮಾಡೋದೇ ಕೊಡು 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 ಕೊಡು, ಬೇಡ ಬೇಡ ಅಂತ ಯಾರು ಹೇಳಿದಿರಿ? ನಮ್ಮಲ್ಲಿ ರುದ್ರ ಅಂತ ಒಂದಿದೆ, ಅದರಲ್ಲಿ ಚಮಕ ಹಾಗೂ ನಮಕ ಅಂತ 2 ಭಾಗ ಇದೆ. ಚಮಕ ಅಂದರೆ ಏನು? ಚಮೆ, ಚ ಅಂದರೆ ಮತ್ತು ಅಂತಂತ. ಹಸು ಕೊಡು, ಹಸು ಕೊಟ್ಟು ಹಗ್ಗ ಕೊಡು, ಹಗ್ಗದ ಮೇಲೆ ಗಂಗಳ ಕೊಡು, ಗಂಗಳಕ್ಕೆ ಹುಲ್ಲು ಕೊಡು, ಹುಲ್ಲಿಗೆ ತೌಡು ಕೊಡು, ಕೇಳ್ತಾನೆ ಇರ್ತೀವಿ ನಾವು ಎಲ್ಲನೂ. ಅದು ಕೊಡು, ಇದು ಕೊಡು, ಕೊಡು 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 ಕೊಡು. ದೈವವನ್ನು ಕೊಡು ಕೊಡು ಅಂತ ಕೇಳದೆ ಇರೋರು ಯಾರು? ಎಲ್ಲರೂ ಕೇಳ್ತೀವಿ. ಹೀಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಅದು ಒಂದು ಗುಂಪು. ಆರ್ತೋ, ಆರ್ತತೆ, ಬೇಡತಕ್ಕಂಥದ್ದು. 2ನೇದು ಜಿಜ್ಞಾಸು ಅಂದರೆ ಸಂದೇಹ ಇದೆ ಅವನಿಗೆ, ಇದು ಸರಿನೋ ಅದು ಸರಿನೋ. ನಮ್ಮ ಅರ್ಜುನ ಇದ್ದ ಹಾಗೆ, ಕೃಷ್ಣನಂಥ ಕೃಷ್ಣ ಪಾಠ ಮಾಡಿದ್ರು ಗೊತ್ತಾಗಲಿಲ್ಲ ಅಂತ ಇದ್ದಾನೆ. ಅದೇನಪ್ಪ ಇದೇನಪ್ಪ ಇದೇನು ಹೀಗೇ ಕೇಳ್ತಾ ಇದ್ದಾನೆ ಅವನು. ಅಂದರೆ ಯಾರಿಗೆ ತತ್ವಜ್ಞಾನದಲ್ಲಿ ಖಚಿತವಾದಂತಹ ತೀರ್ಪು ಬಂದಿಲ್ಲ, ಯಾರು ತತ್ವಜ್ಞಾನದಲ್ಲಿ ದರ್ಶನವನ್ನು ಮಾಡಿಲ್ಲ, ಯಾರಿಗೆ ನಿರ್ಣಯ ಆಗಿಲ್ಲ, ಅವರು ತಲೆ ಕೆಡಿಸ್ಕೊಳ್ತಾ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಂಥವರು ಕೃಷ್ಣನ ಕೇಳ್ತಾರೆ, ಕೃಷ್ಣನ ಪ್ರಾರ್ಥನೆ ಮಾಡ್ತಾರೆ. ಅರ್ಥಾರ್ಥಿ 3ನೇ ಗುಂಪು. ಅರ್ಥ ಅಂದರೆ ದುಡ್ಡು ಅಂತಂತ. ನನಗೆ ಬೇಕು, ದುಡ್ಡು ಬೇಕಯ್ಯ ಬದುಕೋದಕ್ಕೆ. ದುಡ್ಡು ಬೇಕಾದ್ರೆ ಒಂದು ಕೆಲಸ ಬೇಕಪ್ಪ, ಕೆಲಸ ಬೇಕಾದ್ರೆ ಒಂದು ವಿದ್ಯೆ ಬೇಕಯ್ಯ, ವಿದ್ಯೆ ಬೇಕಾದ್ರೆ ಅಧ್ಯಯನ ಮಾಡಬೇಕಪ್ಪ. ಇದೊಂದು ಪಟ್ಟಿ. ಅರ್ಥ ಅರ್ಥಿ. ಮೊದಲನೇದು ಆರ್ತೋ. ಆರ್ತೋ ಅಂದರೆ ಕಷ್ಟದಲ್ಲಿ ಸಿಕ್ಕಾಕೊಂಬಿಟ್ರವನು ಕೇಳೋದು. 2ನೇದು ಸಂದೇಹ ಇರತಕ್ಕಂಥವನು ಮಾತಾಡೋದು. 3ನೇದು ಹಣಕ್ಕಾಗಿ ಕೇಳ್ತಕ್ಕಂಥದ್ದು. ಕೊನೆಯವನು ಜ್ಞಾನಿ. ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಪುರುಷರ್ಷಭ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನೋತ್ಯರ್ಥಂ ಅಹಂ ಸಗ ಮಮ ಪ್ರಿಯ ಅಂದ್ಬಿಟ್ಟ ಅವನು. ಈ 4 ಜನದಲ್ಲಿ ಉದಾರ ಸರ್ವ ಏವೈತೆ. ಈ 4 ಮಂದಿ ಶ್ರೇಷ್ಠರೇ, 4 ಮಂದಿ ಒಳ್ಳೆಯವರೇ, 4 ಮಂದಿ ಮಾನ್ಯರೇ. ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಚರ್ಚೆ ಮಾಡ್ತಾ ಇದ್ದಾನೆ, ಹಣಕ್ಕಾಗಿ ಕೇಳ್ತಾ ಇದ್ದಾನೆ, ಒಬ್ಬ ಜ್ಞಾನಿಯಾಗಿ ನನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಈ 4 ಶ್ರೇಷ್ಠರೇ. ಆದರೆ ಉದಾರಾಕ್ ಸರ್ವಯೇವೈತೆ ಜ್ಞಾನಿ ಆತ್ಮೈವ ಮೇ ಮತಃ.
ಜ್ಞಾನಿ ಎನ್ನುವವನು ನನಗೆ ಆತ್ಮವಿದ್ದಂತೆ. ಅಹಂ ಸಚ ಮಮ ಪ್ರಿಯ, ನಾನು ಅವನಲ್ಲಿರ್ತೀನಿ, ಅವನು ನನ್ನಲ್ಲಿರ್ತಾನೆ. ಏನಿದ್ರ ಅರ್ಥ?